ಸರ್ಕಾರದ ನಿಯಮದ ಅನ್ವಯ ಸಂಬಳ ನೀಡುವಂತೆ ಒತ್ತಾಯಿಸಿ ಗುತ್ತಿಗೆ ಕಂಪನಿ ಪ್ರಮುಖರಲ್ಲಿ ಸಿಬ್ಬಂದಿಗಳು ಮಾತಾಡಿದ್ದನ್ನೇ ದೊಡ್ಡ ಪ್ರಮಾದ ಎಂಬುದಾಗಿ ಬಿಂಬಿಸಿದ ಕಂಪನಿಯ HR ಜಗನ್ನಾಥ್ ಮೂವರು ಸಿಬ್ಬಂದಿಗಳ ವಿರುದ್ಧ ಪಡುಬಿದ್ರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದನ್ನು ವಿರೋಧಿಸಿ ಕಂಪನಿಯ 187 ಸಿಬ್ಬಂದಿಗಳು ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಸರ್ಕಾರದ ಆದೇಶದಂತೆ ಸಂಬಳ ನೀಡಬೇಕಾಗಿದ್ದರೂ ಅದನ್ನು ನೀಡದಿರುವುದು ಸಿಬ್ಬಂದಿಗಳ ಆಕ್ರೋಶಕ್ಕೆ ಕಾರಣವಾಯಿತು. ಆ ಬಳಿಕ ಕಂಪನಿಯ ಪ್ರಮುಖರು ಕಾರ್ಮಿಕ ಪ್ರಮುಖರನ್ನು ಕರೆಯಿಸಿ ಮಾತುಕತೆ ನಡೆಸಿದರು. ನಂತರ ದೂರನ್ನು ಹಿಂದೆ ಪಡೆಯಲಾಯಿತಾದರೂ ಮುಂದಿನ ಕೆಲವೊಂದು ಸಮಸ್ಯೆಗಳ ಹಾಗೂ ಬೇಡಿಕೆಗಳಿಗಾಗಿ ಕಂಪನಿಯ ಅಧಿಕಾರಿಗಳಿಗೆ ಲಿಖಿತ ಅರ್ಜಿ ನೀಡುವುದಾಗಿ ಕಾರ್ಮಿಕರು ತಿಳಿಸಿದ್ದಾರೆ. ನಮ್ಮ ನೌಕರರೊಬ್ಬರು ನಿನ್ನೆ ಇದ್ರ ಬಗ್ಗೆ ಸಂಬಳದ ಬಗ್ಗೆ ಮಾತಾಡುವಾಗ ಹಲ್ಲೆ ಮಾಡಿದ್ರ ಬಗ್ಗೆ ವರದಿ ಮಾಡಿದ್ದಾರೆ. ಅದರ ಬಗ್ಗೆ ಹಲ್ಲೆ ಮಾಡಲಿಲ್ಲ, ಈ ಥರ ಅಂತ ನಮ್ಮ ವರ್ಕರ್ನವರೆಲ್ಲ ಒಟ್ಟಾಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ಟೇಷನಲ್ಲಿ ಮಾತಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ನೀವು ಸ್ಟೇಷನ್ಗೆ ಮುತ್ತೆ ಹಾಕಿದ್ದೀರಲ್ಲ? ಸ್ಟೇಷನ್ಗೆ ಮುತ್ತೆ ಆಗಲಿಲ್ಲ, ನಾವು ಅದ್ರ ಬಗ್ಗೆ ಹೋಗಿದ್ದಾರೆ. ಇದು ನಮ್ಮ ಮುಖ್ಯಸ್ಥರು ಹೋಗಿದ್ದಾರೆ, ಅವ್ರು ಮಾತಾಡ್ತಾರೆ. ಹೌದು, ನೀವು ಎಲ್ಲರೂ ಒಟ್ಟಾಗಿ ಬಂದ ಕಾರಣ ಅನ್ನೋ ಒಬ್ರಿಗೆ ಹಲ್ಲೆ ಮಾಡ್ತಾರೆ, ನಾಳೆ ಸಹ ನಮಗೂ ಸಹ ಆಗ್ಬೋದಲ್ಲ. ಆ ಥರ ಜಬರ್ದಸ್ತಿಯಲ್ಲಿ ಸಹ ಆಗಿರ್ಬೋದು.